ಕೋವಿಡ್ ಕಾರಣದಿಂದ ಕಳೆದ 5 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಮೀನುಗಾರಿಕೆ ಮಂಗಳೂರಿನಲ್ಲಿ ನಾಳೆ ಆರಂಭವಾಗಲಿದೆ. ಪ್ರತಿ ವರ್ಷ ಮೇ ಅಂತ್ಯಕ್ಕೆ ಮೀನುಗಾರಿಕಾ ಋತು ಮುಕ್ತಾಯಗೊಂಡ್ರೆ ಈ ಬಾರಿ 2 ತಿಂಗಳ ಮೊದಲೇ ಸ್ಥಗಿತವಾಗಿತ್ತು. ಪ್ರತಿ ವರ್ಷ ಆಗಸ್ಟ್ 1ಕ್ಕೆ ಮೀನುಗಾರಿಕೆ ಆರಂಭವಾದರೆ ಕೋವಿಡ್ ಹಿನ್ನೆಲೆಯಲ್ಲಿ ಮೀನುಗಾರ ಮುಖಂಡರು ಮತ್ತು ಸರ್ಕಾರ ನಿರ್ಧರಿಸಿದಂತೆ ಸೆಪ್ಟೆಂಬರ್ 1ಕ್ಕೆ ಆರಂಭವಾಗಲಿದೆ. ನಾಳೆ ಮೀನುಗಾರಿಕೆ ಆರಂಭವಾಗಲಿರುವುದರಿಂದ ಮಂಗಳೂರು ಬಂದರುವಿನಲ್ಲಿ ಚಟುವಟಿಕೆ ಆರಂಭವಾಗಿದೆ. ಕೇರಳ, ತಮಿಳುನಾಡು, ಒರಿಸ್ಸಾ, ಆಂಧ್ರಪ್ರದೇಶದ ಕಾರ್ಮಿಕರು ಮಂಗಳೂರಿನಿಂದ ಹೊರಡುವ ಮೀನುಗಾರಿಕಾ ಬೋಟ್ನಲ್ಲಿ ದುಡಿತಾ ಇದ್ದು, ಸಾರಿಗೆ ವ್ಯವಸ್ಥೆ ಸಮಸ್ಯೆಯಿಂದ ಬೋಟ್ ಮಾಲಕರೇ ಕರೆದುಕೊಂಡು ಬಂದಿದ್ದಾರೆ. ನಾಳೆ ಮೀನುಗಾರಿಕೆಗೆ ಹೊರಡಲು ಮೀನುಗಾರರು ಸಜ್ಜಾಗಿದ್ದಾರೆ. ಮಾನ್ಯ ಸಚಿವರು ಕೂಡ ಎಲ್ಲ ಮೀನುಗಾರ ಸಂಘಟನೆಗಳ ಸಭೆಯನ್ನು ನಡೆಸಿ ಅವರು ಕೂಡ ಮೀನುಗಾರಿಕೆ ಪ್ರಾರಂಭಿಸುವ ಬಗ್ಗೆ ಮತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಬಗ್ಗೆ ಈಗಾಗಲೇ ಎಲ್ಲ ಮೀನುಗಾರರಿಗೆ ಸೂಕ್ತ ಸಲಹೆ ಸೂಚನೆಯನ್ನು ನೀಡಿರುತ್ತಾರೆ. ಈಗ ಯಾರೆಲ್ಲ ಬೋಟ್ಗಳಿಗೆ ದುಡಿಯುವ ಕಾರ್ಮಿಕರು ಬಂದಿದ್ದಾರ ಆ ಬೋಟ್ ಎಲ್ಲ 1ನೇ ತಾರೀಕಿನಿಂದ ಹೋಗ್ಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.